ನಾನು ಯಾವುದೇ ತಪ್ಪು ಮಾಡಿಲ್ಲ. ಆದರೂ ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ 1 ವರ್ಷ 9 ತಿಂಗಳು ಸೌದಿಯ ಜೈಲಿನಲ್ಲಿ ಬಂಧಿಯಾಗುವಂತೆ ಮಾಡಿದ್ರು. ನಕಲಿ ಖಾತೆಯನ್ನು ಸೃಷ್ಟಿಸಿದ ಅಪರಾಧಿಗಳು ಈಗ ಜಾಮೀನು ಮೇಲೆ ಹೊರಗಡೆ ತಿರುಗಾಡ್ತಾ ಇದ್ದಾರೆ. ಆದರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಕಾನೂನು ಹೋರಾಟವನ್ನು ಮಾಡ್ತೇನೆ ಎಂದು ಸೌದಿಯಿಂದ ಬಿಡುಗಡೆಗೊಂಡು ಊರಿಗೆ ಮರಳಿದ್ದ ಹರೀಶ್ ಬಂಗೇರ ಹೇಳಿದರು. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್, ನಾನು ಮಂಗಳೂರಿನಲ್ಲಿ ನಡೆದಂತಹ CAA ಪ್ರತಿಭಟನೆಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದೆ. ಇದಾದ ನಂತರ ನಾನು ಅದನ್ನು ಡಿಲೀಟ್ ಮಾಡಿದ್ದೆ. ಈ ವೇಳೆ ನನಗೆ ಹಲವು ಬೆದರಿಕೆ ಕರೆ ಸಂದೇಶಗಳು ಬಂದಿತ್ತು. ಅದಾದ ನಂತರ ಸುಮ್ಮನಿದ್ದೆ. ಈ ಮಧ್ಯೆ ಊರಿನ ಕೆಲ ಕಿಡಿಗೇಡಿಗಳು ನನ್ನ ಹೆಸರಿನ ಫೇಸ್ಬುಕ್ ಖಾತೆಯನ್ನು ತೆರೆದು ಅದರಲ್ಲಿ ನನ್ನ DP, ಸೌದಿಯಲ್ಲಿ ಕೆಲಸ ಮಾಡ್ತಾ ಇರುವ ಕಂಪನಿಯ ಮಾಹಿತಿಯನ್ನು ಹಾಕಿ ನಕಲಿ ಖಾತೆಯನ್ನು ತೆರೆದಿದ್ರು. ಅದರಲ್ಲಿ ಅಲ್ಲಿನ ದೊರೆ ಹಾಗೂ ಪವಿತ್ರ ಸ್ಥಳದ ಬಗ್ಗೆ ಅವಹೇಳನ ಮಾಡಿದ್ರು. ಈ ಬಗ್ಗೆ ನನಗೆ ತಡವಾಗಿ ತಿಳಿಯಿತು. ಆದಾಗ ನಾನಾಗಿಯೇ ಪೊಲೀಸರ ಮುಂದೆ ಶರಣಾಗಿದ್ದೆ. ಮೊದಲಿಗೆ ನಾನೇ ಆ ಕೃತ್ಯ ಮಾಡಿದ್ದೇನೆ ಎಂದು ಅಲ್ಲಿನ ಸ್ಥಳೀಯ ಪೊಲೀಸರು ಹಾಗೂ ಕೋರ್ಟ್ ನಂಬಿತ್ತು. ಈ ವೇಳೆ ಭಾರತೀಯ ವಿದೇಶಾಂಗ ಇಲಾಖೆಯ ಸತತ ಪ್ರಯತ್ನದಿಂದಾಗಿ ಅಲ್ಲಿನ ಕೋರ್ಟ್ಗೆ ನಿರಪರಾಧಿ ಎಂದು ದಾಖಲೆ ಸಹಿತ ನಿರೂಪಿಸಿದ್ರು. ಹೀಗಾಗಿ ನಾನು ಜೈಲಿನಿಂದ ಬಿಡುಗಡೆಯಾದೆ ಎಂದು ಅವರು ಹೇಳಿದರು. 3 ತಿಂಗಳ ಹಿಂದೆ ನನ್ನ ಬಿಡುಗಡೆಗೆ ಆಗಿದ್ರೂ ಕೊರೋನಾ ಕಾರಣದಿಂದ ಕೆಲವು ತಿಂಗಳು ತಡವಾಯಿತು ಎಂದು ಹೇಳಿದರು. ಪತ್ನಿ ಸುಮನಾ ಮಾತನಾಡಿ, ತುಂಬಾ ನೋವನ್ನು ಅನುಭವಿಸಿದ್ದೇವೆ. ಇದು ಸೈಬರ್ ಕ್ರೈಮ್ ಆಗಿತ್ತು. ತಾಂತ್ರಿಕ ಕಾರಣದಿಂದ ಸ್ವಲ್ಪ ಕಷ್ಟವಾಗಿತ್ತು. ಹರೀಶ್ ಬಂಧನವಾದ ದಿನದಿಂದ ಇಲ್ಲಿಯವರೆಗೆ ಕಾನೂನಿನ ಹೋರಾಟವನ್ನ ಬೆನ್ನತ್ತಿದ್ದೇನೆ ಎಂದರು. ಅಲ್ಲಿ ನನಗೆ ಎಂಕ್ವೈರಿ ಸ್ಟಾರ್ಟ್ ಮಾಡಿದ್ರು, ವಿಚಾರಣೆ ತನಿಖೆ ಸ್ಟಾರ್ಟ್ ಮಾಡಿದ್ರು. ತನಿಖೆಯಲ್ಲಿ ನಾನು ವಿಷಯ ಎಲ್ಲ ಹೇಳಿದೆ, ಈ ಥರ ಮಾಡಿದ್ರು, ಈ ಥರ ಆಗಿದ್ದು ಎಲ್ಲ ವಿಷಯನೂ ಕೊಟ್ಟಿದ್ದೆ. ನನ್ನ ಮೇಲೆ ಅವರು ಕೇಳಿದ್ರು, ನಿನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಇಲ್ಲ ನೀನು ಸರೆಂಡರ್ ಆಗಿದ್ದೆ. ನಾನೇ ಸರೆಂಡರ್. ಮತ್ತೆ ಯಾಕೆ ಅದು ನಿನ್ನ ಅರೆಸ್ಟ್ ಮಾಡಿದ್ರಂತ ಯಾಕೆ ಕೊಟ್ಟು ಮಾಡಿದ? ನನಗೆ ಗೊತ್ತಿಲ್ಲ ಸರ್, ನಾನು ಆಲ್ರೆಡಿ ಪಳಗಿದೆ, ನನಗೇನು ಗೊತ್ತಿಲ್ಲ. ಅದ್ರ ಮೇಲೆ ಅವರು ಹಾಗೆ 10 ದಿನಗಳ ಕಾಲ ಎಲ್ಲ ಕಠಿಣವಾದ ತನಿಖೆ ನಡೆಸಿದ್ದು, ತುಂಬ ಪ್ರೆಷರ್ ಆಗಿದ್ದು. ಒಂದು 7 ತಿಂಗಳ ಕಾಲ ನಾನು ಒಂದು ಸಿಂಗಲ್ ರೂಮಲ್ಲಿ ಇಟ್ಟಿದ್ದೆ. ಯಾವುದೇ ಫೋನ್ಗೆ ಕೊಡಲಿಲ್ಲ, ಊಟ ಮಾಡೋದು ಮನೆ ಬಿಟ್ಟು ಮತ್ತೆ ಅದರಿಂದ ಮತ್ತೇನಿಲ್ಲ. ನನಗೆ ಯಾರು ನೋಡ್ಲಿಕ್ಕಿಲ್ಲ, ಹೊರಗಡೆ ಮಾತಾಡಲಿಕ್ಕಿಲ್ಲ, ಹೊರಗಡೆ ಹೋಗ್ಲಿಕ್ಕಿಲ್ಲ. 7 ತಿಂಗಳ ಕಾಲ ನಾನು ಆ ರೂಮಲ್ಲಿ ಇಟ್ಟಿದ್ದು. 7 ತಿಂಗಳ ನಂತರ ನನಗೆ ಒಂದು ದಿನ ಬರ್ಲಿಕ್ಕೆ ಹೇಳಿ ಅವ್ರು ಹೇಳಿ ನಾಳೆಯಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆಮೇಲೆ ನಾನು ಕೋರ್ಟಿಗೆ ಹೋದೆ. ಅಲ್ಲಿ ಕೋರ್ಟಲ್ಲಿ ಏನು ಇಲ್ಲ, ನಂದು FIR ಇದೆ, ಸಂಬಂಧಿತ ಪಟ್ಟ ಎಲ್ಲ ರಿಪೋರ್ಟ್ ಇದೆ, ಅದನ್ನು ಕೊಡೋದು. ನಾನು ಕರ್ಕೊಂಡು ಹೋದ್ರು, ಆವತ್ತು ಕೊಟ್ಟಿದ್ದೆ. ಜಡ್ಜಸ್ ಎಲ್ಲ ಬಂದಿದ್ರು, ಕೊಟ್ಟಿದ್ರು. ಅವ್ರು ಏನು ಹೇಳಿಲ್ಲ, ಇಲ್ಲ ಸರಿ ಇದೆ ಅಂತ ಕೇಳಿದ್ರು. ನಾನೆಲ್ಲ ಬರ್ದು ಸರಿ ಇದೆ ಅಂತ ಕೊಟ್ಟಿದ್ದೆ. ಅದಾದಮೇಲೆ 2 ತಿಂಗಳ ನಂತರ ನನಗೆ ನಮ್ಮ ಲಾಯರು ಮತ್ತು ಕೇಸಿನಲ್ಲಿನ CID ಕೊಟ್ಟಿದ್ದರು. CID ನನಗೆ ಯಾಕಂತ ಹೇಳಿದ್ರೆ ಮೊದಲೇ ನನ್ನ ಕೋರ್ಟಿಂದ ಬಂದಿದೆ, ನಾನೊಬ್ಬ ನಿರಪರಾಧಿ ಅಂತ ಹೇಳಿ ಬಂದಿದೆ. ಅದರಿಂದ ಆ ಕೇಸಿನಲ್ಲಿ CID ಅಧಿಕಾರಿಗಳಿಗೆ ಕೊಟ್ಟಿದ್ರು. ಯಾಕಂತ ಹೇಳಿದ್ರು, ಒಬ್ಬ ನಿರಪರಾಧಿ ಈ ಥರ ಯಾಕೆ ಮಾಡಿದ್ರು, ಯಾಕೆ ಈ ಥರ ಕಷ್ಟ ಕೊಟ್ಟು ಇವರಿಗೆ, ಇವ್ರ ಮೇಲೆ ಈ ಥರ ಎಲ್ಲ ಯಾಕೆ ಅಪಾದನೆ ಮಾಡಿದ್ರು, ಫೇಸ್ಬುಕ್ ಟ್ವಿಟ್ಟರಲ್ಲಿ ನಿಮ್ಮ ಬಗ್ಗೆ ಈ ಥರ ಎಲ್ಲ ಒಬ್ಬ ಟೆರರಿಸ್ಟ್ ಆಯ್ತು ಆ ಥರ ನಾನು ಮಾಡಿಬಿಟ್ಟಿದ್ದೆ. ಯಾಕೆ ಮಾಡಿದ್ರು, ಅವ್ರಿಗೆ ಆ ರೀಸನ್ ಬೇಕಿದ್ದಿತ್ತು. ನೀನು ಏನು ಮಾಡಿಲ್ಲ ವಿಷಯ, ಯಾಕೆ 1 ವರ್ಷದಿಂದ ಇಲ್ಲಿ ಕೂತ್ಕೊಂಡಿದ್ದೆ, ಯಾಕೆ ಏನಂತ ಹೇಳಿ ನಾನು ಹೇಳಿದೆ. ನನ್ನ ಲಾಯರ್ ಇನ್ಕ್ವೈರಿ ಮಾಡಿದ್ರು, ಅವ್ರಿಗೆ ಗೊತ್ತು ವಿಷಯ, ಅವರಿಗೂ ಹೇಳಿದ್ದೆ. ಆಮೇಲೆ ಹರೀಶ್ ನನಗೂ ಗೊತ್ತು, ನೀನೇನು ಮಾಡಿಲ್ಲ, ಆದರೆ ನಿಮ್ಮ ವಿರುದ್ಧ ಈ ಥರ ಮಾಡಿಬಿಟ್ಟಿದ್ರು. ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಸರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. 1 ವರ್ಷದಿಂದ ಇಲ್ಲಿ ಕೂತ್ಕೊಂಡಿದ್ದೆ. ನನ್ನ ಹೆಂಡತಿ ಮಕ್ಕಳಿಗೆ ಯಾರಿಲ್ಲ ಅಲ್ಲಿ. ನಾನು ದುಡಿದ್ದು ಅವರು ಊಟ ಮಾಡಬೇಕು, ನಾನು ಇಲ್ಲಿ ದುಡಿದಕ್ಕೋಸ್ಕರ ಬಂದಿದ್ದೆ. ಅವರು ಈ ಥರ ಎಲ್ಲ ಮಾಡಿ ಆಗಿದೆ. ನಾನು ಈ ಥರ 1 ವರ್ಷದಿಂದ ದುಡಿದ್ದೆ, ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಅವ್ರಿಗೆ ಯಾರಿದ್ದಾರೆ, ಅವ್ರು ಯಾರೂ ಇಲ್ಲ. ನಾನು ಸ್ವಲ್ಪ ನನ್ನ ಫ್ಯಾಮಿಲಿ ನೋಡಿ ಅಂತ ಹೇಳಿದೆ. ನಾನು ನಿಮ್ಗೆ ಬೇಕಾದ ಮಾಹಿತಿ ಕೊಟ್ಟಿದ್ದೀನಿ, ವಿಚಾರಣೆಯಲ್ಲಿ ನಾನು ಎಲ್ಲ ಸರಿಯಾಗಿ ಕೊಟ್ಟಿದ್ದೆ. ಹೌದೆಲ್ಲ ಗೊತ್ತು. ಆದರೆ ಇಲ್ಲಿ ಸೌದಿಯ ಒಂದು ಕಾನೂನು ಹಾಗೆ ಇದೆ, ಒಬ್ಬ ನಿರಪರಾಧಿಯಾಗಿ ಅಪರಾಧಿಯಾಗಿ ಅವನು ಸರಿಯಾದ ಮಾಹಿತಿ ತಗೊಳ್ದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಕರೆಕ್ಟ್ ಇದರಲ್ಲಿ ಕಳಿಸ್ಬೇಕು.